ಶ್ರೀ ಕ್ಷೇತ್ರ ನಾಣ್ಯ ನಾಗರಕ್ತೇಶ್ವರಿ ದೇವಸ್ಥಾನದಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಪ್ರಯುಕ್ತ ಚಪ್ಪರ ಮುಹೂರ್ತ ಕಾರ್ಯಕ್ರಮ ನಡೆಯಿತು. ನಾಗರಕ್ತೇಶ್ವರಿ ನಾಣ್ಯದ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಪೂರ್ವಭಾವಿಯಾಗಿ ಇವತ್ತು ಪ್ರಾತಃ ಕಾಲದಲ್ಲಿ ಚಪ್ಪರ ಮುಹೂರ್ತದ ಸಂಗೀತವನ್ನು ಎಲ್ಲರೂ ಭಾಗವಹಿಸಿ ನಾಣ್ಯದ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದಂಥ ನಮ್ಮ ತುಳುನಾಡಿನ ಪರಂಪರೆಯಲ್ಲಿ ಆರಾಧಿಸಲ್ಪಡತಕ್ಕಂಥ ನಾಗಬ್ರಹ್ಮನ ಆರಾಧನೆ ಇರತಕ್ಕಂಥ ಈ ಸ್ಥಳದಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಎಲ್ಲ ಕಾರ್ಯಕ್ರಮಗಳು ಸಮಿತಿಯವರು ಮತ್ತು ಈ ಎಲ್ಲ ಗ್ರಾಮಸ್ಥರು ಆರು ಗ್ರಾಮದ ಗ್ರಾಮಸ್ಥರು ಮತ್ತು ವಿಶೇಷವಾಗಿ ಊರಪುರವರುಗಳ ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮಗಳು ಪೂರ್ವಭಾವಿಯಾಗಿ ನಡೀತಾ ಇದೆ. ಬಹಳಷ್ಟು ಕೆಲಸ ಕಾರ್ಯಗಳು ಪರಿಸರದಲ್ಲಿ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಇಲ್ಲಿಯ ಭಕ್ತಜನ ಸಮುದಾಯ ಯುವಕರು ಮತ್ತು ಈ ಪರಿಸರದವರೆಲ್ಲ ಶ್ರಮದಾನದ ಕಾರ್ಯಕ್ರಮಗಳನ್ನು ಪೂರಕವಾಗಿ ಪಾಲ್ಗೊಂಡು ಜನವರಿ 16ರಂದು ನಡೆಯತಕ್ಕಂಥ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಎಲ್ಲ ಕಾರ್ಯಕ್ರಮಗಳು ಪ್ರವೇಶಿಸಿ ಮತ್ತು ದೇಶ ರಾಷ್ಟ್ರ ಸಮಾಜಕ್ಕೆ ಕುಟುಂಬದ ಸುಭಿಕ್ಷೆಗೋಸ್ಕರ ನಡೆಯತಕ್ಕಂಥ ಕಾರ್ಯಕ್ರಮ ಸಂಕಲನವಾಗಿರತಕ್ಕಂಥ ಸಂಕಲನದಲ್ಲಿ ಎಲ್ಲರೂ ಭಾಗವಹಿಸಿ ಅದಕ್ಕೆ ಬೇಕಾದಂಥ ಸಹಕಾರ ಮತ್ತು ಎಲ್ಲ ರೀತಿಯ ಮನೋಬಲವನ್ನು ವೃದ್ಧಿಸಿಕೊಳ್ಳತಕ್ಕಂಥ ಧೀಮಂತಿಕೆಯನ್ನು ನಾಗಬ್ರಹ್ಮ ಅನುಗ್ರಹಿಸಿ ವಿಶ್ವಶಾಂತಿ